ಅಮ್ಮ ರೆಡಿ ಆಗ್ಬೇಕು, ರೆಡಿಯಾಗಿ ಹೋಗ್ತೀನಿ ಈಗ. ಆಯ್ತಾ, ಡ್ರೆಸ್ ಹಾಕೋಬೇಕು, ಡ್ರೆಸ್ ಹಾಕೊಂಡು ಹೋಗ್ತೀನಿ. ಹೋಗುವಾಗ ಮಾಡ್ತೀನಿ ವಿಡಿಯೋ. ಅಲ್ಲೆಲ್ಲ ಕೆಲವು ಡ್ರೆಸ್ ಎಲ್ಲ ಹೋಗುವಾಗಿದ್ರೆ ತೋರಿಸ್ತೀನಿ. ಮೊಬೈಲ್ ಲೈವ್ ಸ್ಟಾರ್ಟ್ ಅಲ್ವಾ, ಅದಕ್ಕೆ. ಓಕೆ ಓಕೆ, ಸುಮ್ಮನೆ ಡ್ರೆಸ್ ತೋರಿಸ್ತಾ. ಎಲ್ಲಿಗೆ ಅದು? ಇಲ್ಲಿ ದುಬೈಯಲ್ಲಿ. ನಂಗೆ ಸಾರಿ ಫಾಲ್ ಎಲ್ಲ ಆಗ್ಬೇಕು, ಅದಕ್ಕೆ ಹೋಗ್ತಿದ್ದೀನಿ. ಓಕೆ, ಡ್ರೆಸ್ ಹಾಕ್ತೀನಿ ಈಗ. ಡ್ಯೂಟಿಯಲ್ಲಿ ಇದ್ದೀನಿ. ಹ್ಯಾಪಿ ಬರ್ಡೇ ಬಾಬಾ. ಥ್ಯಾಂಕ್ ಯು ಎಲ್ರಿಗೂ. ನಾನೀಗ ಹೋಗುವಾಗ ಮಾತಾಡ್ತೀನಿ ಗಾಡಿಯಲ್ಲಿ.
ಏನೇ ಧನುಷ್ ಡಿಲೀಟ್ ಆನ್ ಧನುಷ್ ಬ್ಲೂ ಕೊರಿಯ ತುಲಿಗೆ ನಾನು ಪಿದ ಪೋಲೆ ರೆಡಿ ಆವಂದುಲ್ಲೆ ಬರ್ಪತ್ತೆ ಪಾತೆರ್ ಕೊಟ್ಟೆ ಕೊಟ್ಟೆ ಬ್ಲೂ ಕೊಟ್ಟೆ
थैंक यू सुरेंदर. ब्लू चाहिए आपको सुरेंदर? ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ವಿನೀತಾ ಎಷ್ಟಾಗಿದೆ ನಿಮ್ದು ಆಚೆ ಅವರು? ಎಷ್ಟು ಆಗ್ಬೇಕು ಇನ್ನು ನಿಮ್ಗೆ? ब्लू चाहिए आपको? ಹೊರಡುವುದು ಹೊರಡುವುದು. ಬಾಯ್ ಅಮ್ಮ, ಅಮ್ಮ ಬಾಯ್ ಮಗ. ಫೈವ್ ಡೇಸ್ ಲೈವ್ ಮಾಡಿದ್ರೆ 3K ಆಗುತ್ತೆ ಅಂತೆ ಅನ್ಕೊಂಡಿದ್ದೀನಿ. ಹೌದಾ? ಹಾ, ಓಕೆ. ಹಾ, 3 ಡೇಸ್ ಲೈವ್ ಮಾಡಿದ್ರೆ 3K ಆಗುತ್ತದಾ? 5 ಡೇಸ್ ಲೈವ್ ಮಾಡಿದ್ರೆ 3K ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ, ಸಪೋರ್ಟ್ ಮಾಡ್ತೀವಿ. ಶೋನು, ಏನಿದು? ಎಲ್ಲಿ ನವೀನ್? ನಮ್ಮ ಸಚಿನ್ ಬಂದ್ರು. ಹಾಯ್ ಸಚಿನ್, ವೆಲ್ಕಮ್. ಸಿಸ್ಟರ್, ನಿಮಗೆ 3K ಮೋನೋ ಆನ್ ಆಯ್ತು. ಹೌದೌದು, 3K ಕ್ರಾಸ್ ಆಗಿದೆ. ಇನ್ನು ಸ್ವಲ್ಪ 400-500 ಅಷ್ಟು ಬೇಕಾಗ್ತದೆ. ಹೇಳು ಶೋನು, ಬನ್ನಿ, ಇನ್ನು ಬೇಕು ಕೊಡಿಸ್ತೀನಿ, ಬನ್ನಿ ನನ್ನೊಟ್ಟಿಗೆ ಹೋಗೋ ಹೊರಗೆ. ಲೇಟ್ ಆಯ್ತು ಇವತ್ತು ಸ್ವಲ್ಪ. ಸುಮ್ಮನೆ ಅವರೇ, ಎಂತ ಅದು ಶಾಪಿಂಗ್? ಬ್ಯಾಗ್ ಬೇಡ, ಇಲ್ಲಿ ತುಂಬಿ ಹೋಗಿದೆ. ಬ್ಲೂ ಕೊಡುವಕ್ಕ? ಕೊಟ್ಟೆಮ್ಮ. ಸಚಿನ್ ಮೋಟಿವೇಶನ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಅಮ್ಮ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಸೋನು ಅಂತ ಹೇಳ್ತಿದ್ದಾರೆ ಸಚಿನ್ ಅವ್ರು. ಆಮೇಲೆ ಬರ್ತೀನಿ. ಓಕೆ ಓಕೆ. ಯಾರಿಗೂ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು, ಸಾರಿ. ಮೋನೋನ್ ಇಲ್ಲ 4K ಆಗ್ಬೇಕಲ್ಲ, 4K ಆಗ್ಲಿಲ್ಲ. ಒಂದು 400 ಸಮಥಿಂಗ್ ಬೇಕು ಇನ್ನು. ಒಂದು 10 ಡೇಸ್ ಹೋಗ್ತದೆ ಏನು ಗೊತ್ತಿಲ್ಲ, ನೋಡುವ. ನೀವೆಲ್ಲ ಹೀಗೆ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತದೆ. ನವೀನ್ ಹಾಯ್ ಹೇಳ್ತಿದ್ದಾರೆ. ಮತ್ತೆ ನಿಮ್ಗೆ ಸಪೋರ್ಟ್ ಮಾಡುವ ರಿಟರ್ನ್. ಕ್ಲೋಸ್ ಇದ್ದವರಿಗೆ ಬೇಗ ಬೇಗ ಮಾಡ್ಬೇಕು. 3K ಕ್ಲೋಸ್ ಇದ್ದವರಿಗೆ ಬೇಗ ಬೇಗ ಮಾಡ್ಬೇಕು, ಬೇಗ ಬೇಗ ಆಗ್ಲಿ. ಲೀಲಾ ಬಂದ್ರು. ಹಾಯ್ ಸಿಸ್ಟರ್ ಅಂತ. ಹಾಯ್ ಲೀಲಾ, ಥ್ಯಾಂಕ್ ಯು ಸೋ ಮಚ್. ಬರ್ಲಿಕ್ಕೆ ಆಗ್ಲಿಲ್ಲ, ರಜೆ ದಿನ ಸ್ವಲ್ಪ ಕಡಿಮೆ ಸಪೋರ್ಟ್. 5 ಡೇಸ್ ಕಂಟಿನ್ಯೂ ಎಲ್ರಿಗೂ ಮಾಡ್ತೀನಿ, ಬೇಜಾರ್ ಮಾಡ್ಕೊಳ್ಬೇಡಿ ಯಾರು. ನಮ್ಗೆ 3K ಮೌನ ಮೇಲ್ ಬಂದಿದೆ. ಹೌದಾ, ಮೇಲ್ ಬರ್ತದಾ? ಓ, ನಾನು ಮೇಲ್ ಕೂಡ ನೋಡುದೇ ಇಲ್ಲ ಮಾರೈತಿ, ನೋಡ್ಬೇಕೇನು. ಓ, 3K ಆದ್ಮೇಲೆ? ಹೌದಾ, ಎಷ್ಟು ಟೈಮ್ ಆಯ್ತು ನಿಮ್ಗೆ ಚಾನಲ್ಗೆ? ಹೊಸ್ತಾ ನೀವು? ನಂದಂದ್ರೆ 2 ವರ್ಷ ಆಯ್ತು, ಇದು 3ನೇ ವರ್ಷ. ನೀವು ಈ ವರ್ಷನೇ ಇದು ಮಾಡಿದ್ದ, ಹಾಗಾಗಿ ನಿಮ್ಗೆ ಮೇಲ್ ಬಂದಿದ ಅಂತ ಮೌನ ಮಾಡ್ಲಿಕ್ಕೆ. ಓ ಹೌದಾ, ಒಳ್ಳೇದು ಮಾರೆ ನಿಮ್ಗೆ. 500 ಸಬ್ಸ್ಕ್ರೈಬರ್ ಅಲ್ವಾ ನಿಮ್ಗೆ? ಸುಮಿಯಕ್ ಹಾಯ್ ಹೇಳಿ. ಆ ಧ್ರುವ ಹೇಳಿ, ಧ್ರುವ. ಸೋಕೆ ಸಿಸ್ಟರ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಲೀಲಾ. ಗಾನ ಚತುರಾಯ, ಗಾನ ಗೀತಾಯ, ಗಾನ ಚರಸ್, ಏನೇನೋ ರಾಂಗ್ ಓದಿದ್ರೆ ಕಷ್ಟ ಮತ್ತೆ. 3 ಆದ್ಮೇಲೆ ಮೌನ ಇದೆ ಅಂತ. ನಂಗೆ ಆಗಲ್ಲ ಅದು, ನಂದು ಹಳೆಯ ಚಾನಲ್ ಅಲ್ಲ, ಅದು ಹೊಸಬರಿಗೆ ಮಾತ್ರ.
ಹಾಗೆ ಅಂತ ಕಾಣ್ತಿದೆ ನಂಗೆ. ಅಂದ್ರೆ 2 years ಆಯ್ತು ನಂದು. ಗುಡ್ಡು ವಿನು ಸಿಸ್ಟರ್ ಹೇಳ್ತಿದ್ದಾರೆ. ಹಾಯ್ ಲೀಲಾ ಹೇಳ್ತಿದ್ದಾರೆ ವಿನುತಾ ಅವರು. ಹಾಯ್ ವಿನುತಾ ಸಿಸ್ಟರ್ ಹೇಳ್ತಿದ್ದಾರೆ. ನವೀನ್ ಗಂಡ ಇವರು ಗಾಡಿ ಸ್ವಲ್ಪ ದೂರ ಪಾರ್ಕಿಂಗ್ ಮಾಡಿದ್ದಾರೆ, ತಗೊಂಡ್ ಬರ್ಲಿಕ್ಕೆ ಹೋದ್ರು. ಹೋಗ್ಬೇಕೀಗ. ನನ್ನ 1 year ಮೇಲೆ ಆಯ್ತು. ಹೌದಾ, ನೋಡ್ತೀನಿ, ನಾನು ಚೆಕ್ ಮಾಡ್ಲಿಲ್ಲ. ನೋಡ್ತೀನಿ ನಾನು ಕೂಡ ಮೇಲ್. ಬ್ರೇಕಿಂಗ್ ನ್ಯೂಸ್, ಲೆಜೆಂಡ್ ಸ್ಟಾರ್ ಕ್ರಿಕೆಟ್ ಪ್ಲೇಯರ್ ಡೆತ್. ಹೌದಾ, ಸ್ಟಾರ್ ಆಲ್ರೌಂಡರ್ ಪಾಸ್ ಅವೇ. ಓ ಹೌದಾ. ನಂದು ನಾಳೆ ಹಳೆ ಚಾನೆಲ್. ಹೌದಾ, ನಂದು 2 ವರ್ಷ, ಇದು 3rd year. ಹಲೋ ಸಚಿನ್ ಬ್ರದರ್, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಲೆಸ್ ಆಗ್ತದೆ ಅದಕ್ಕೆ. 3K ಒಂದು 100 ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಲೆಸ್ ಆದ್ರೆ ಮತ್ತೆ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು ಸೋ ಮಚ್. ಲೀಲಕ್ಕ ಟೀ ಆಯ್ತಾ ಹೇಳ್ತಿದ್ದಾರೆ ಸಚಿನ್. ಆಯ್ತು ಸಚಿನ್ ಬ್ರದರ್, ನಿಮ್ದಾಯ್ತಾ? ಆಗ್ಲಿಲ್ಲ ಶಿಶು ಹೇಳ್ತಿದ್ದಾರೆ ನಮ್ಮ ಚಾನಲ್ ಬಂದು. ಥ್ಯಾಂಕ್ ಯು ಚಾರ್ವಿ, ಥ್ಯಾಂಕ್ ಯು ಸೋ ಮಚ್. ಇಲ್ಲೆಲ್ಲ ಯಾರಾದ್ರು ನೀವು ಇದ್ರೆ ಗಿಫ್ಟ್ ಕೊಡಿ ಚಾರ್ವಿಗೆ. 1K ಮಾಡಿಬಿಡಿ ಚಾರ್ವಿಗೆ. ಹಾಯ್ಲಿಲ್ಲ ಶಿಶು ಹೇಳ್ತಿದ್ದಾರೆ ಅಮ್ಮ ಅವರು. ಅಮ್ಮ ಚಾರ್ವಿ ಇದ್ದಾರೆ ನೋಡಿ, ಚಾರ್ವಿ ಲಕ್ಕ ಬರ್ತಾರೆ. ಬರ್ರೆ ಇರ್ದೆ ಬರ್ತೀನಿ. ಓಕೆ. ಅದೇ 3K ಆಮೇಲೆ ಮಾಡ್ಬೇಕು. ಓಕೆ ಓಕೆ, ಹೋಗ್ತೀರಾ? ಏನ ಮೆಂಟೆನೆನ್ಸಾ? ಬಾಯ್ ಮಾ, ಬಾಯ್. ಗಾಡಿ ಇಟ್ಬೋದು, ಕನೆಕ್ಟ್ ಮಾಡ್ತೀನಿ ನಾನು. ಕೂಡ ಎಂಡ್ ಆಗ್ತದೆ ಈಗ. ಆಯಿತಾ, ಎಂಡ್ ಮಾಡಿ ಪುನಃ ಕನೆಕ್ಟ್ ಮಾಡಬೇಕು. ಇದು ಮನೆಯದ್ದು ವೈಫೈ ಅಲ್ಲ, ಈಗ ಅದು ಕನೆಕ್ಷನ್ ಹೋಗ್ತದೆ. ಈಗ ಹಸ್ಬೆಂಡ್ ಫೋನಿದ್ದು ಕನೆಕ್ಷನು